ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ವತಿಯಿಂದ ಮೆಕ್ಯಾನಿಕ್ಗಳಿಗೆ ಮತ್ತವರ ಕುಟುಂಬದ ಸದಸ್ಯರಿಗೆ ಕೋವಿಡ್ ಲಸಿಕಾ ವಿತರಣಾ ಕಾರ್ಯಕ್ರಮವು ಜಪ್ಪಿನಮೊಗರುವಿನಲ್ಲಿರುವ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಈ ಹಿಂದೆ ಬಿಜೆಪಿ ಅಥವಾ ಮೋದಿ ಸರ್ಕಾರ ಇಲ್ಲದ ಕಾಲದಲ್ಲಿ ಒಂದು ಸಾಂಕ್ರಾಮಿಕ ರೋಗಕ್ಕೆ ಮದ್ದು ಅಥವಾ ಲಸಿಕೆ ಬರಲು ವರ್ಷಗಳೇ ಕಾಯಬೇಕಿತ್ತು. ಮೋದಿ ಸರ್ಕಾರ ಕೇವಲ 6 ತಿಂಗಳಲ್ಲಿ ಲಸಿಕೆ ತಂದಿರುವುದು ವಿಶ್ವವೇ ಮೆಚ್ಚುವಂತದ್ದು ಎಂದು ಹೇಳಿದರು. ಈ ಹಿಂದೆ ಈ ದೇಶದಲ್ಲಿ ಪ್ಲೇಗ್ ಬಂದಾಗ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾಲರ, ಆನೆಕಾಲು, ಬೇರೆ ಬೇರೆ ರೀತಿಯ ರೋಗಗಳು ಬಂದಾಗ ಅದಕ್ಕೆ ಲಸಿಕೆಯನ್ನು ತಯಾರು ಮಾಡಲು 10-40 ವರ್ಷಗಳು ಹೋಗಿದೆ. ಆದರೆ ಇವತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ 6 ತಿಂಗಳಲ್ಲಿ ಒಂದು ಲಸಿಕೆಯನ್ನು ನಿರ್ಮಾಣ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ನಮ್ಮ ಭಾರತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ಬಹಳ ಒಂದು ಸಂತೋಷದ ವಿಷಯ. ಕೊರೋನಾಕ್ಕೆ ಲಸಿಕೆಯನ್ನು ಹುಡುಕುವಂಥದ್ದು ಮಾಡುವಂಥದ್ದು ಭಾರತ ದೇಶದಲ್ಲಿ ಆಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ರೀತಿಯ ಲಸಿಕೆಯನ್ನು ಕೊಡುವಂಥ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಲಸಿಕೆಯನ್ನು ಯಾರೂ ಕೊಡಲಿಲ್ಲ. ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಲಸಿಕೆಯನ್ನು ಕೊಡ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಆರೋಗ್ಯ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳ ಕೊಡುಗೆ, ರಾಜ್ಯದ ಆರೋಗ್ಯ ಸಚಿವರ ಕೊಡುಗೆ ಇದೆಲ್ಲ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದೆ. ಅದಕ್ಕಾಗಿ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು ಮೊನ್ನೆ, ಯಾವುದೇ ಒಂದು ವ್ಯಕ್ತಿ ಇದ್ರೆ ಯಾರು ಗಾಬರಿಯನ್ನು ಪಡಬೇಕಾಗಿಲ್ಲ, ಎಲ್ಲರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಡುವಂಥದ್ದು ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದರು. ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಕೋವಿಡ್ನ ಮಹಾಮಾರಿ ಈ ವಿಶ್ವಾದ್ಯಂತ ವ್ಯಾಪಿಸಿದ್ದು, ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಳೆದ ಮೊದಲನೇ ಅಲೆಯಲ್ಲಿ ನಾವೆಲ್ಲರೂ ಒಂದು ರೀತಿಯಲ್ಲಿ ಸಂಕಷ್ಟದಿಂದ ಪಾರಾಗಿದ್ದೆವು. ಆದರೆ ಮತ್ತೊಮ್ಮೆ 2ನೇ ಅಲೆ ಬಂದ ಮೇಲೆ ಮತ್ತು ನಮ್ಮ ಒಟ್ಟು ಆರ್ಥಿಕ ವಹಿವಾಟುಗಳಿರ್ಬೋದು, ಜನಜೀವನ ಒಟ್ಟು ನಮ್ಮ ಅವ್ಯವಸ್ಥೆ ನಮಗೆಲ್ಲರಿಗೂ ತಿಳಿದ ಹಾಗೆ ಈಗಾಗಲೇ ಶಾಸಕರು ಹೇಳಿದರು. ಈ ಹಿಂದೆ ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳನ್ನು ಈ ದೇಶ ಎದುರಿಸಿದ ರೀತಿ, ಅದಕ್ಕೆ ತೆಗೆದುಕೊಂಡಂತಹ ಕಾಲಾವಕಾಶ, ಆದರೆ ಈ ಕೋವಿಡ್ನ ಮಹಾಮಾರಿಯಿಂದ ನಾವು ಶೀಘ್ರವಾಗಿ ಹೊರಬರಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ಜನನಾಯಕರುಗಳಿರ್ಬೋದು ಅಥವಾ ಇದರಲ್ಲಿ ಕೆಲಸ ಮಾಡುವಂತಹ ಆರೋಗ್ಯ ಹಿರಿಯ ವೈದ್ಯಾಧಿಕಾರಿಗಳಿರ್ಬೋದು, ವಿಜ್ಞಾನಿಗಳೆಲ್ಲರೂ ತಮ್ಮ ಶ್ರಮವನ್ನು ಹಾಕಿ ಈಗಾಗಲೇ ಬೇರೆ ಬೇರೆ ರೀತಿಯ ಕೋವಿಡಿನ ಈ ಒಂದು 2ನೇ ಅಲೆಯನ್ನು ತಡೆಗಟ್ಟಲು ಸಾಕಷ್ಟು ಕ್ರಮಗಳನ್ನು ನಾವು ಲಾಕ್ಡೌನ್ ಅಂತ ಕಠಿಣ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ಆದರೆ ಈ ಮಹಾಮಾರಿಯನ್ನು ಒಂದು ರೀತಿಯಲ್ಲಿ ತಡೆ ಹಿಡಬೇಕು, ಒಂದಷ್ಟು ನಿಯಂತ್ರಣ ತರಬೇಕು, ಜನಸಾಮಾನ್ಯರ ಈ ಸಾವು ನೋವುಗಳನ್ನು ತಪ್ಪಿಸಬೇಕಿದ್ರೆ ಲಸಿಕೆ ನಮಗೆ ಅನಿವಾರ್ಯ. ಕೋವಿಡ್ನು ಕೂಡ ಅದೇ ರೀತಿ ಲಸಿಕೆ ನಮಗೆ ಮಾರ್ಗ ಇದನ್ನು ತಡೆಗಟ್ಟಲು. ಹಾಗಾಗಿ ಸರ್ಕಾರ ಬಹಳ ಹಂತವಾಗಿ ಬಹಳ ವ್ಯವಸ್ಥಿತವಾಗಿ ಕೋವಿಡ್ ಲಸಿಕೆಯನ್ನು ನೀಡುವಂತಹ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ರೆಹನಾ, ಕಾರ್ಪೊರೇಟರ್ ಶೈಲೇಶ್, ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮ್ ಕಮಿಲಾ, ಚೇರ್ಮನ್ ಜನಾರ್ದನ್, ಆರೋಗ್ಯ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು.